ವಿಧಾನಸಭೆ ಮೊದಲನೇ ವಿಧಾನಸಭೆ ನಡೀತಾ ಇದೆ. ಹೊಸ ಸರ್ಕಾರ ರಚನೆಯಾಗಿದೆ. ರಾಜ್ಯಪಾಲರು ನಮ್ಮೆಲ್ಲರಿಗೂ ಕೂಡ, ನನಗೆ ಮತ್ತು ನಮ್ಮ ಸಚಿವ ಸಂಪುಟದ ಸದಸ್ಯರುಗಳಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಿದ್ದಾರೆ. ಅಂದಿನಿಂದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಕೇಳಿಸ್ತಾ ಇಲ್ವಾ? ಅಸ್ತಿತ್ವಕ್ಕೆ ಬಂದಿದೆ. ನಾನು ಪ್ರಮಾಣ ವಚನ, ಇಲ್ಲಿ ಶಾಸಕರ ಪ್ರಮಾಣ ವಚನ ಇದ್ದದರಿಂದ ಹೊಸ ಸಚಿವರ ಪರಿಚಯವನ್ನು ಮಾಡಿಸಲಿಲ್ಲ. ಹಾಗಾಗಿ ನಿಮ್ಮ ಅನುಮತಿ ಪಡೆದು ಹೊಸ ಸಚಿವರ ಪರಿಚಯವನ್ನು ಇಡೀ ಸದನಕ್ಕೆ ಮಾಡಿಸ್ಕೊಡ್ಲಿಕ್ಕೆ ತಾವು ಅನುಮತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ನೇಮಕರಾಗಿದ್ದಾರೆ. ಅವರನ್ನು ಸದನಕ್ಕೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಡಾಕ್ಟರ್ ಜಿ ಪರಮೇಶ್ವರ ಅವರು ಹಿರಿಯ ಸಚಿವರು, ಹಿಂದೆನೂ ಕೂಡ ಸಚಿವರಾಗಿದ್ದರು. ಅವರನ್ನು ಸದನಕ್ಕೆ ಪರಿಚಯ ಮಾಡಿಸ್ತಾ ಇದ್ದೇನೆ. KH ಮುನಿಯಪ್ಪ ಅವರು 7 ಬಾರಿ ಲೋಕಸಭಾ ಸದಸ್ಯರಾಗಿದ್ದರು, ಕೇಂದ್ರದ ಸಚಿವರಾಗಿದ್ದರು. ಈಗ ಕರ್ನಾಟಕ ವಿಧಾನಸಭೆಗೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅವರನ್ನು ಸಚಿವರಾಗಿ ಅವರು ನೇಮಕ ಆಗಿದ್ದಾರೆ. ಅವರನ್ನು ಇಡೀ ಸದನಕ್ಕೆ ಪರಿಚಯ ಮಾಡಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. KJ ಜಾರ್ಜ್ ಅವರು ಸದನಕ್ಕೆ ಪರಿಚಯ ಇರ್ತಕ್ಕಂಥವರು. ಹಿಂದೆ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಮತ್ತೆ ಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಹಿರಿಯ ಸಚಿವರು. ಅವರನ್ನು ಸದನಕ್ಕೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. MB ಪಾಟೀಲ್ ಬಿಜಾಪುರ ಜಿಲ್ಲೆಯವರು, ಹಿಂದೆ ಮಂತ್ರಿಯಾಗಿದ್ದರು. ಅವರು ಕೂಡ ಹಿರಿಯ ಸದಸ್ಯರು ಈ ಮನೆಗೆ. ಅವರು ಮತ್ತೊಮ್ಮೆ ಮಂತ್ರಿಯಾಗಿದ್ದಾರೆ. ಅವರನ್ನು ಸದನಕ್ಕೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಜಮೀರ್ ಅಹಮದ್ ಖಾನ್ ಬೆಂಗಳೂರು ನಗರದ ಚಾಮರಾಜಪೇಟೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅವರನ್ನು ಹಿಂದೆನೂ ಕೂಡ ಮಂತ್ರಿಯಾಗಿದ್ದರು. ಈಗ ಮತ್ತೆ ಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಅವರನ್ನು ಪರಿಚಯ ಮಾಡಿಸ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹಿಂದೆ ಮಂತ್ರಿಯಾಗಿದ್ದರು, ಮತ್ತೊಮ್ಮೆ ಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಅವರನ್ನು ಇಡೀ ಸದನಕ್ಕೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಶ್ರೀ ರಾಮಲಿಂಗಾರೆಡ್ಡಿ ಅವರು ಕೂಡ ಸಚಿವರಾಗಿದ್ದವರು. ಅನೇಕ ವರ್ಷಗಳಿಂದ ಈ ಸದನದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅನೇಕ ಸಾರಿ ಮಂತ್ರಿಯಾಗಿದ್ದರು. ಅವರೀಗ ಮತ್ತೆ ಮಂತ್ರಿಯಾಗಿ ನೇಮಕ ಆಗಿದ್ದಾರೆ. ಅವರನ್ನು ಸದನಕ್ಕೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಸೊ ಇಷ್ಟು ಜನ, 8 ಜನ, 9 ನನ್ನೂ ಸೇರಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಪ್ಲಸ್ 8 ಜನ ಸಚಿವ, ಸಂಪುಟ ಸಚಿವ ದರ್ಜೆಯ ಸಚಿವರು, ಅವರೆಲ್ಲರೂ ಕೂಡ ಪರಿಚಯ ಮಾಡಿಸಿದ್ದೀನಿ. ನಿಮಗೆ ಧನ್ಯವಾದಗಳು. ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ ನಿಮ್ಮ ಅನುಮತಿ. ಭಾಳ ಸಂತೋಷ. ಮುಖ್ಯಮಂತ್ರಿಗಳು ಹೊಸ ಮಂತ್ರಿಗಳ ಪರಿಚಯ ಮಾಡಿದ್ದಾರೆ. ಅವರು ಎಲ್ಲರೂ ಕೂಡ ಹಿಂದೆ ಮಂತ್ರಿ ಆದವರು. ಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಮುಖ್ಯಮಂತ್ರಿಗಳು ಖಾತೆಯನ್ನು ಹಂಚಿ, ಪೋರ್ಟ್ಫೋಲಿಯೋನ ಹಂಚಿ, ಡಿ ಕೆ ಶಿವಕುಮಾರ್ ಅವರು ಇಂಥ ಖಾತೆಯ ಮಂತ್ರಿಗಳು,
ಪರಮೇಶ್ವರ್ ಅವರು ಇಂಥ ಖಾತೆಯ ಮಂತ್ರಿಗಳು ಅಂದಿದ್ರೆ ಇನ್ನಷ್ಟು ಬಹಳ ಸೂಕ್ತ ಆಗ್ತಾಯಿತ್ತು. ಅದು ಯಾಕಾಗಿಲ್ಲ, ಮಾಡಬೇಕು ಆದಷ್ಟು ಬೇಗನೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅದಕ್ಕೇನು ಹೇಳ್ತಾರೆ ಮುಖ್ಯಮಂತ್ರಿಗಳು? ಆದಷ್ಟು ಜಾಗ್ರತೆ, ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ ಹಂಗೆ ಬರಲಿ ಅಂತ. ಯಾಕಂದರೆ ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರು ಒಬ್ಬರೇ ಅಲ್ಲ, ಒಂದೇ ನಿಮಿಷ ಅಲ್ಲ, ಎಷ್ಟು ತಿಂಗಳಾಗಿದ್ರು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇದ್ರು? ಅವ್ರು ಒಬ್ಬರೇ ಇದ್ರು, ಅದಕ್ಕೆ ಒಬ್ಬರೇ ಇತ್ತು. ಈಗ ನೀವೆಲ್ಲ ಮಾಡೋಣ, ಅದ್ರ ಬಗ್ಗೆ ಹೆಂಗಾಯ್ತು ಅಂದ್ರೆ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳೇ, ನೀವು ಸಂಶಯ ಇಟ್ಕೋಬೇಕಾದ್ರೆ ಇಲ್ಲ, ಸಂಶಯ ಏನಿಲ್ಲ ನಮಗೆ. ಅವರಿಗೆ ಅಲ್ಲ, ಜವಾಬ್ದಾರಿಗಳನ್ನ ಕೊಡ್ತೇವೆ. ಅಲ್ಲ, ನೀವು ಮಂತ್ರಿಗಳು ಮಾಡಿ ಜವಾಬ್ದಾರಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ಏನ್ ತಿಳ್ಕೊಳ್ತಾರೆ ಜನ? ಅಲ್ಲ, ನೀ ಏನು ತಿಳ್ಕೊಳ್ಳದೆ ಹೋದ್ರೆ ಸಾಕು ಅಷ್ಟೇ, ಬೇರೆ ಏನು ತಿಳ್ಕೊಳ್ಳಲ್ಲ. ಆದ್ರಿಂದ ಗೃಹ ಪಕ್ಷದವ್ರು ಏನು ತಿಳ್ಕೊಳ್ಬಾರ್ದು. ಅಲ್ಲ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆಯಿಂದ ನಾನು ಕೇಳಿಲ್ಲ, ಅವ್ರ ಪರವಾಗಿ ನಾನು ಕೇಳಿದ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಈಗ ಎರಡನೇ ಬಹಳ ಮಹತ್ವದ ವಿಷಯ, ಸಭಾಧ್ಯಕ್ಷರ ಚುನಾವಣೆ. ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಯು ಟಿ ಖಾದರ್ ಫರೀದ್ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸೂಚಿಸುವುದು. ಮಾನ್ಯ ಸಭಾಧ್ಯಕ್ಷರೇ,